ಅವರು ಆದಿ ಕೊರಗಜ್ಜನ ಮೂಲಕಥೆಯ ಬಗ್ಗೆ ಏನಾದರೂ ಡಾಕ್ಯುಮೆಂಟರಿ ಅಥವಾ ಮಾಡಿದರೆ ಅದೇ ರೀತಿಯಾಗಿ ಮಾಡಬೇಕು. ಯಾವ ರೀತಿಯಾಗಿ ಅಲ್ಲಿಯ ಇವ್ರು ಏನು ಹೇಳಿದ್ರಲ್ಲ ಅಸಹನ ಕುಂದರ್ ಅವರು ಅದೇ ರೀತಿಯಾಗಿ ಅಲ್ಲಿ ತೋರಿಸ್ಬೇಕಾಗ್ತದೆ. ಬಟ್ ಇವರು ತೋರಿಸಬಾರ್ದು ಅಂತ ಹೇಳ್ತಾರೆ, ಅದು ಬೇರೆ ವಿಷಯ. ನೀವು ಹೇಳಿದಾಗೆ ಇನ್ನೊಂದು ಕಡೆಯಲ್ಲಿ ನೋಡಿ ಕೊರಗಜ್ಜನ ಲೈಟ್ ಹಾಕಿ ಸಿಂಗಾರ ಮಾಡಿಕೊಂಡು ಅವರು ಅವರ ರೀತಿಯಲ್ಲಿ ಭಕ್ತಿಯಲ್ಲಿ ತೋರಿಸಿದ್ದಾರೆ. ಸೊ ಸಿನಿಮಾದಲ್ಲಿ ಬರುವಾಗ ಸಿನಿಮಾಟೋಗ್ರಫಿ ಶೈಲಿಯಲ್ಲಿ ಅವರು ಮಾಡಿದ್ದಾರೆ ಅವರ ಭಕ್ತಿ. ಯಾಕೆ ಹೇಳಿದ್ರೆ ನಾನು ದೇವದಾಸ್ ಕಾಪಿಕಾಡ್ ರವರ ಮತ್ತೆ ಅರ್ಜುನ್ ಕಾಪಿಕಾಡ್ ಇವರ ಒಂದು ಕುಟುಂಬದ ಹಿನ್ನೆಲೆ ನೋಡುವಾಗ ಅವರು ತುಂಬಾ ಪರ್ಸನಲಿ ಕೊರಗಜ್ಜನ ಭಾರಿ ಭಕ್ತರು. ನಾನು ಹಿಂದೊಮ್ಮೆ ಅವರು ಕೊರಗಜ್ಜನ ಯಾವುದೋ ಒಂದು ಸಿನಿಮಾದಲ್ಲಿ ಕೊರಗಜ್ಜನ ವಿಚಾರವನ್ನ ಅಲ್ಲಿ ಹಾಕಿದ್ರು. ನಾನು ಅವಾಗ ವಿಶ್ಲೇಷಣೆ ಮಾಡುವಾಗ ಬರ್ದಿದ್ದೆ, ಇದು ಒಂದು ಆ ಸನ್ನಿವೇಶಕ್ಕಷ್ಟೇ ಕೊರಗಜ್ಜನ ಒಂದು ಏನೋ ಅವರು ಏನು ತೋರಿಸಿರ್ಲಿಲ್ಲ, ಬಟ್ ಅದು ಕೊರಗಜ್ಜನೇ ಬಂದ ಅಂತ ಆ ರೀತಿ ಬಿಂಬಿಸುವಾಗಿ ಮಾಡಿದ್ರು. ಅಷ್ಟು ಪರಿಣಾಮಕಾರಿಯಾಗಿ ಬರಲಿಲ್ಲ ಅಂತ ನಾನು ಹಿಂದೊಮ್ಮೆ ಹೇಳಿದ ನೆನಪು ನನಗೆ ವಿಶ್ಲೇಷಣೆಯಲ್ಲಿ. ಅಂದರೆ ಅವರು ಅವರ ಕೊರಗಜ್ಜನ ಬರೀ ಅಪಾರ ಭಕ್ತಿ ಉಳ್ಳವರು, ಅವರನ್ನು ನಂಬುವವರು. ಅವರಿಗೆ ಒಂದು ಆಸೆ ಇರ್ತದೆ, ಒಬ್ಬ ಭಕ್ತನಿಗೆ ನಾನಾ ರೀತಿಯಲ್ಲಿ ಹರಕೆಯನ್ನು ಮಾಡ್ತಾರೆ. ಸಿನಿಮಾದವರು ಅವರ ರೀತಿಯಲ್ಲಿ ಹರಕೆಯನ್ನು ಅವರು ಅಂದರೆ ಆ ರೀತಿ ಭಕ್ತಿಯನ್ನು ತೋರಿಸ್ತಾರೆ. ಸೊ ಅವರನ್ನು ತೋರಿಸುವುದನ್ನ ನನ್ನ ವೈಯಕ್ತಿಕವಾಗಿ ನಾನು ಹೇಳುವಂಥದ್ದು, ಅಪಚಾರ ಮಾಡದಿದ್ರೆ, ಅವಮಾನ ಮಾಡದಿದ್ರೆ ಅದು ತಪ್ಪು ಅಂತ ಆಗುದಿಲ್ಲ. ಮತ್ತೆ ಪದ್ನಾಜಿ ಕಟ್ಟುಕಟ್ಟಲೆ ಅದರಲ್ಲಿ ಎಲ್ರಿಗೂ ಪಾಲಿದೆ. 100 ಪಾಲು 100 ದಾಳು ಸಾರಾಳು ಸಾರುವೀರ್ವೇರು ಅಂತ ಹೇಳಿ ಎಲ್ಲವೂ ಸೇರಿದಂತಹ ಒಂದು ರಾಜ್ಯ. ಅದರಲ್ಲಿ ಮತ್ತೆ ರಾಜಸ್ಥಾನದಲ್ಲಿ ಯಾರ್ಯಾರಿಗೆ ರಾಜಸ್ಥಾನ ಅಂತೆ ಕರೆಯುವುದು, ಯಾರು ಎಲ್ಲಿ ಎದುರುಗಳಿಗೆ ಕೂತಿರ್ತಾರಲ್ಲ ಅಂದ್ರೆ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಮತ್ತೆ ವಿಶೇಷವಾಗಿ ಇಲ್ಲಿಯ ತುಳುನಾಡಿನವರು ವಿಶೇಷವಾಗಿ ಅತಿಥಿಗಳಿಗೆ ಗೌರವವನ್ನು ಕೊಡೋರು. ಮತ್ತೆ ಈ ದೈವಗಳು ಭೂತಗಳು ಏನಿದ್ದಾರೆ ಎಲ್ಲವೂ ಕೂಡ ಹೆಚ್ಚಿನವರು ನಮ್ಮ ಈ ಭಾಗದ ಒಂದು ಯಾವುದೋ ದುರಂತ ನಾಯಕರು ಅಥವಾ ವಿಶೇಷವಾದ ಶಕ್ತಿಯುಳ್ಳವರು ಏನು ನಮ್ಮ ಹಿರಿಯರೇ ಅಲ್ಲಿ ದೈವಗಳು ಭೂತಗಳು ಆಗಿರುವಂಥದ್ದು. ಆಗಿರುವಾಗ ನಮ್ಮ ಹಿರಿಯರು ನಮ್ಮ ಜೊತೆಯಲ್ಲೇ ಇದ್ದವರು, ಹಿಂದೆ ಅವರ ಒಂದು ಕಾರ್ಣಿಕ ಒಂದು ಹೋರಾಟಕ್ಕಾಗಿ ಒಂದು ಮಾಯಾಪನಗಾಗಿ ನೀವು ಎಲ್ಲ ಪ್ರತಿಯೊಂದು ಕಥೆಯನ್ನು ಕೇಳಿದ್ರು ಕೂಡ ಆ ಕಥೆಗಳು ಹೆಚ್ಚಿನ ಕಥೆಗಳಲ್ಲಿ ದುಃಖಾಂತ್ಯ ದುರಂತ ಅಂತ್ಯಗಳೇ ಇರುವಂಥದ್ದು. ಸೊ ಅದನ್ನ ಮುಟ್ಟಿಸುವುದು ಒಂದು ಕಥೆಯ ರೂಪದಲ್ಲಿ ವಿಷಯಗಳಲ್ಲಿ ಇಲ್ಲಿ ಇರುವಂಥ ವಿಚಾರ ಏನು ಹೇಳಿದರೆ, ಒಂದು ಸಮುದಾಯದವರು ಅಥವಾ ಒಂದು ಇಷ್ಟು ಚಾಕ್ರಿ ಮಾಡುವವರು ಸೇರಿದಂತಹ ಕೊಡಿಯಡಿಯ ಆ ಚಿತ್ರಣವನ್ನೇ ತದ್ರೂಪಿ ಮಾಡುವುದು ಸರಿಯೋ ತಪ್ಪೋ ಎನ್ನುವುದಷ್ಟೇ ಈ ವಿಷಯ. ಕಾರ್ಣಿಕ ಹೇಳುವಂಥದ್ದು ವಿಷಯ ಹೇಳುವಂಥದ್ದು ಖಂಡಿತ ಹೇಳಲೇಬೇಕು. ನಮ್ಮ ಹಿರಿಯರ ಬಗ್ಗೆ ನಮಗೆ ಯಾವ ಅದು ನಾಟಕ ಅಥವಾ ಇನ್ನಿತರ ಸಾಮಾಜಿಕ ಜಾಗೃತಿ ಭಾಷಣ ಎಲ್ಲೂ ಹೇಳ್ಬೋದು, ಅದು ತಪ್ಪಲ್ಲ. ಅದನ್ನ ಪ್ರತಿಕ್ರಿಯೆ ಅದೇ ರೀತಿಯಾಗಿ ಮಾಡುವುದಷ್ಟೇ ಈ ವಿಚಾರ ಇರುವಂಥ. ಅದನ್ನ ಹೇಳಲಿಕ್ಕೆ ಅದನ್ನ ಪ್ರೂವ್ ಮಾಡಲಿಕ್ಕೆ ಇನ್ನು ಅಂದರೆ ಮಾಡಬಾರ್ದು ಹೇಳುವುದಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಇದಿಲ್ಲ, ಕಾನೂನು ಅಥವಾ ನಿಯಮ ಸಮಾಜದಲ್ಲಿ ಈ ರೀತಿ ಮಾಡಬಾರ್ದು ಎನ್ನುವಂಥದ್ದು ನಮಗೆ ಗೊತ್ತಿದ್ದ ಮಟ್ಟಿಗೆ ಯಾವುದೇ ರೂಲ್ಸ್ಗಳಿಲ್ಲ. ಒಂದು ವೇಳೆ ರೂಲ್ಸ್ಗಳಿದ್ದರೆ ನೀವು ಹೇಳಿದಾಗೆ ಒಂದು ಮನೆಯಲ್ಲಿ ಕುಟುಂಬದ ದೈವ ಇದ್ದರೆ ಇನ್ನೊಂದು ಅವನು ಬೇರೆ ಕಡೆ ಹೋದಾಗ ದೈವವನ್ನ ಕೋಲ ಅಲ್ಲಿ ಮಾಡ್ಲಿಕ್ಕಿಲ್ಲ, ಮೂಲ ಸ್ಥಾನದಲ್ಲೇ ಬಂದು ಮಾಡಬೇಕು ಅಂದ್ರೆ ಅದೇ ರೀತಿಯಾದಂಥ ಕಟ್ಟುಕಟ್ಟಳೆಗಳೆಲ್ಲ ಕೂಡ ಕ್ರಮೇಣ ಅಂದ್ರೆ ಬರ್ತಾ ಒಂದು ಬೇರೆ ರೀತಿ ಆಗ್ತದೆ. ಮತ್ತೊಂದು ಇದರಲ್ಲಿ ಇದು ನಮ್ಮ ನೇಮ ಅಥವಾ ಕೋಲ ಏನು ನಡೀತಾ ಇದೆ ಅದು ನಮ್ಮ ಸಂಸ್ಕೃತಿಯೋ ಧಾರ್ಮಿಕ ಆರಾಧನೆಯ ಕ್ರಮವೋ ಅಂತ ಹೇಳಿದರೆ ಅದರಲ್ಲಿ ಎರಡು ಕೂಡ ವಿಚಾರಗಳಿರ್ತದೆ. ಯಾಕಂದರೆ ಕಲೆ ಸಂಸ್ಕೃತಿ ಇದರ ಅಡಿಯಲ್ಲೇ ಅವರ ದೈವಾರಾಧಕರಿಗೂ ಕೂಡ ಪ್ರಶಸ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಕೊಡ್ತಾರೆ. ಅಂದರೆ ಅದನ್ನು ಕೂಡ ಒಂದು ಕಲೆಯ ರೂಪದಲ್ಲಿ ತೆಯ್ಯಂ ಕೂಡ ಅಷ್ಟೇ, ಅದು ದೈವಾರಾಧನೆ ಆಗಿತ್ತು. ಅದನ್ನು ಕೂಡ ಕಲೆಯ ರೂಪದಲ್ಲಿ ಅದನ್ನು ಆಚರಣೆ ಮಾಡಿಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ನಮ್ಮ ಸಂಸ್ಕೃತಿ ಹೇಳಿದರೆ ಆರಾಧನಾ ಪದ್ಧತಿಯಿಂದಲೇ ಹುಟ್ಟಿರುವಂಥದ್ದು ಪ್ರತಿಯೊಂದು ಕೂಡ. ಈವನ್ ಯಕ್ಷಗಾನ ಕೂಡ ನಮ್ಮ ಈ ಮೂಲ ಆರಾಧನಾ ಪದ್ಧತಿಯೇ ಏನಿತ್ತು, ಈ ನಿಯಮ ಇದೆಲ್ಲ ಎಲ್ಲವೂ ಇದೆಯಲ್ಲ, ಅದರಿಂದ ಒಂದು ಹೊರಬಂದಂಥ ಒಂದು ಕಲೆ ಯಕ್ಷಗಾನ ಎನ್ನುವಂಥದ್ದು. ಅಲ್ಲೂ ಕೂಡ ಇದೇ ರೀತಿಯಾಗಿ ದೈವಾರಾಧನೆ ದೇವತಾರಾಧನೆ ಎಲ್ಲ ವಿಚಾರಗಳ ಬಗ್ಗೆ ಕಥಾನಕ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ದೇವರಿಗೆ ಪ್ರಚಾರ ಬೇಕೋ ಬೇಡುವಂಥದ್ದು ಅದು ವಿಷಯ ಅಲ್ಲ. ಪ್ರತಿಯೊಂದು ದೇವಸ್ಥಾನಗಳಿಗೆ ಅಥವಾ ಒಂದು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಒಂದೊಂದು ಯಕ್ಷಗಾನದ ಒಂದು ಮೇಳಗಳು ಕೂಡ ಇರ್ತದೆ. ಅಂದರೆ ಅದನ್ನು ಪುಣ್ಯಕಥೆಯನ್ನು 4 ಜನ ಕೇಳಿ ಅದರಿಂದಾಗಿ ಪುಣ್ಯಕಥೆಯನ್ನು ಕೇಳಿದರೆ ದೇವಸ್ಥಾನದ ಆದಾಯಗಳು ಹೆಚ್ಚಾಗಿದ್ದಂತೆ ಮತ್ತು ಅದರಿಂದಾಗಿ ದೇವಸ್ಥಾನ ಧಾರ್ಮಿಕ ಕಾರ್ಯಗಳನ್ನು ತುಂಬ ಕಡೆಗಳಲ್ಲಿ ಶಿಕ್ಷಣ ಇರ್ಬೋದು, ಭೋಜನ ಪ್ರಸಾದ ಇರ್ಬೋದು, ಇದೆಲ್ಲವನ್ನು ಮಾಡಿದೆ. ಅಂದರೆ ಈ ದೇವರು ದೈವ ಇದೆಲ್ಲ ಏನು ಕ್ರಮ ಇದೆಯಲ್ಲ, ನಾವು ಮನುಷ್ಯರೇ ನಮಗೋಸ್ಕರ ಮಾಡ್ಕೊಂಡದ್ದು. ದೇವರು ಏನು ಹೇಳೋದಿಲ್ಲ. ಅಂದರೆ ಇದು ನಮಗೆ ಈ ಸಮಾಜಕ್ಕೆ ಒಪ್ಪಿತವೋ
ಬಹುಜನರು ಬೇಡ ಅಂತ ಹೇಳಿದ್ರೆ ನಾವೇನು ಅದನ್ನ ಆಕ್ಷೇಪ ಮಾಡೋದಿಲ್ಲ, ಬೇಡ. ಮತ್ತೆ ಇದು ಆರಾಧನೆ ಹಿಂದಿನಲ್ಲೂ ಈಗ ಇಲ್ಲಿವರೆಗೆ ಹೇಗೆ ಬಂತು ಬದಲಾಗ್ತಾ ಇದೆ. ಅಂದ್ರೆ ಅದರ ಪ್ರಕಾರ ಏನೋ ಇಂದ ಪರತನಿಗೆ ಪಡ ಹೊಸತು ತೋಡಾಡ ಅಂತ ಹೇಳ್ತಾರೆ. ಆದ್ರೆ ಒಂದು ಬದಲಾವಣೆ ಕ್ರಮದಿಂದಾಗಿಯೇ ಇಲ್ಲಿ ಈಗ ಅವರ ಇದು ಏನು ಏನೆಲ್ಲ ಮಾಡ್ತಾರೆ, ಅರದಾಳ ಎಲ್ಲ ಹಚ್ತಾರೆ, ಅವರು ಅಣಿ, ಇದೆಲ್ಲವೂ ನಾನು ಸಣ್ಣವ ಇರುವಾಗ ನೋಡಿದಂಥ ಪದ್ಧತಿನ ಕಣ್ಣೆದುರು ನಾನು ಅದನ್ನು ನೋಡಿ ಅದರಲ್ಲಿ ಆಟವಾಡಿ ಸಣ್ಣ ಮಕ್ಕಳಿರುವಾಗ ಅದನ್ನು ನೋಡಿ ಇದೆಲ್ಲ ಮನೆಯಲ್ಲಿ ದೇವಸ್ಥಾನದಲ್ಲೆಲ್ಲ ಕೋಲಾದ ನಂತರ ಅದನ್ನು ನೋಡಿ ಖುಷಿಯಲ್ಲಿ ಇದು ಮಾಡುವಾಗ ನೋಡಿದ್ದೆ. ನನಗೆ ಸ್ಪಷ್ಟವಾಗಿ ನೆನಪಿದೆ. ಮುಖಕ್ಕೆ ಹಾಕುವ ಅರದಾಳದಿಂದ ಹಿಡಿದು ಅವರು ಹಾಕುವ ಅಣಿ ಮತ್ತು ಎಲ್ಲವೂ ಬದಲಾಗಿದೆ. ಆದರೆ ಕಾಂತಾರದಲ್ಲಿ ನಾನು ಸ್ಪಷ್ಟವಾಗಿ ಆ ವ್ಯತ್ಯಾಸಗಳನ್ನು ಗುರುತಿಸಿದ್ದೆ. ಅದಾದ ಮೇಲೆ ಆ ಕಾಂತಾರದಲ್ಲಿ ಏನು ಹಿಂದಿನ ಶೈಲಿಯಲ್ಲಿ ಏನು ನೇಮ ಕೋಲಗಳೆಲ್ಲ ಆಗ್ತಾ ಇತ್ತಲ್ಲ, ಆ ಶೈಲಿ ಈಗ ಅದಕ್ಕೆ ಡಿಮಾಂಡ್, ಅಂದ್ರೆ ಮೂಲ ಕ್ರಮಕ್ಕೆ ಈಗ ಅದರ ಒಂದು ಬೇಡಿಕೆಯನ್ನು ಬಂದಿದೆ. ಅಂದ್ರೆ ಪ್ಲಸ್ ಅದು ಒಂದು ಹಳೆಯ ಸಂಸ್ಕೃತಿ. ನಾನು ಅದನ್ನು ಯಾವತ್ತಿನಿಂದ ಹೇಳ್ತಾ ಇದ್ದೇನೆ. ನಮ್ಮಲ್ಲೂ ಒಂದ್ಸರಿ ಕೋಲಾದಾಗ ಈ ಸರಿ ಎಂಕ್ಲು ಒಂಚಿನ ಬೊಳ್ಳಿದ ಪಾಡ್ಪವಾಣಿ ಅಂತ ಹೇಳುವಾಗ ನಾನು ಅವಾಗ ಹೇಳಿದ್ದ ನೆನಪು, ಎಂಕ್ಲಿಗೆ ದುಂಬುದನೆ ಆರು ಕಟ್ಟು ನಿಂತಿರತ್ತೆ. ಅವಾಗ ಅದು ಅಣಿ ಸಹಿತ ಇದ್ರೆಲ್ಲ ನಾರು ಮತ್ತು ಬೇರುಗಳಿಂದ ಮಾಡಿ ಎಷ್ಟು ಚಂದ ಮಾಡ್ತಾರೆ. ಕೇಪಳದಿಂದ ಅದರ ಮಧ್ಯದಲ್ಲಿ ಕೀಟ ತುಂಬಾ ಖುಷಿ ಕೊಡ್ತಾ ಇದ್ದದ್ದು. ನಾವು ಹೇಳಿದ ಅದನ್ನೇ ಮಾಡಿ, ಅದಕ್ಕೆ ಬೇಕಾದ್ರೆ ಜಾಸ್ತಿ ಇದನ್ನ ಮಾಡಿ, ಅಂದ್ರೆ ನಿಮ್ಮ ಮೌಲ್ಯವನ್ನು ಹೆಚ್ಚು ಮಾಡಿದ್ದೀವಿ. ಅಂದ್ರೆ ಆ ಆರಾಧನಾ ಪದ್ಧತಿ ಈಗ ಹೊರಗಿನವರಿಗೆ ಗೊತ್ತಾಗಿದೆ. ಇದು ಒಂದು ಒಳ್ಳೆಯ ಹಳೆಯ ಒಂದು ತೆಂಗಿನ ತಿರಿಯಿಂದ ಮಾಡಿದಂತ ಗರಿಯಿಂದ ಮಾಡಿದಂತ ಅದು ಅತ್ಯಂತ ಸುಂದರ ಮತ್ತೆ ಅದನ್ನು ನೋಡಿದಾಗ ಒಂಥರ ರೋಮಾಂಚನ ಆಗ್ತದೆ. ಅಂದ್ರೆ ಹಾಗಾಗಿ ಆ ಪದ್ಧತಿಯು ಜನರಿಗೆ ಈಗ ಗೊತ್ತಾಯ್ತು. ಅದರ ಮೇಲೆಯೂ ಕೂಡ ಈಗ ಹೆಚ್ಚಿನವರು ಅದನ್ನೇ ಅನುಸರಿಸ್ತಾ ಇದ್ದಾರೆ ತಿರಿ ಇದನ್ನ. ಹಾಗಾಗಿ ಇದರಲ್ಲಿ ನೆಗೆಟಿವ್ಗಳು ಆಗುವಂತ ಸಮಾಜದ ಮೇಲೆ ದುಷ್ಪರಿಣಾಮಗಳು ಆಗೇ ಆಗ್ತದೆ. ಈಗ ಶೀತ ಆಗ್ತದೆ ಅಂದ್ರೆ ಮೂಗನೆ ಕೊಯ್ಲಿಕ್ಕೆ ಆಗ್ತದೆ ಹೇಳುವಂಥದ್ದು. ಕೆಲವೊಂದು ವಿಚಾರಗಳು ಬಂದಾಗ ನೆಗೆಟಿವ್ ಆಗ್ತದೆ. ಈಗ ಪ್ರತಿಯೊಂದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಕೊಲೆಗಾರನಿಗೂ ಬೆಂಬಲಿಗರಿದ್ದಾರೆ, ಏನು ಬೇಡದಿದ್ದದ್ದು ಮಾಡಿದಕ್ಕೂ ಬೆಂಬಲಗಳಿದ್ದಾರೆ, ಏನು ಅದೇ ರೀತಿ ಒಳ್ಳೆಯದು ಮಾಡಿದ್ರು ಅದಕ್ಕೂ ಬೆಂಬಲಿಗರಿದ್ದಾರೆ. ಇದು ಪಾಸಿಟಿವ್ ಕೂಡ ಇದೆ, ಬೇಕಾದಷ್ಟು ಪಾಸಿಟಿವ್ ಇದೆ, ಹಾಗೆ ಮಾಡಬಹುದು ಅಂತ ನನಗೆ ಅನಿಸುತ್ತೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.